ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಮುನಿಸು ತರವೇ ಯಾಕೆ ಮುನಿಸಿಕೊಂಡಿದ್ದಾರೆ ಪಟ್ಲ ಸತೀಶ್ ಶೆಟ್ಟರು? ಕಟೀಲು ಮೇಳದಲ್ಲಿ ಒಬ್ಬ ಅದ್ಭುತ ಭಾಗವತ ಅಂತ ಎನಿಸಿಕೊಂಡವರು. ಒಂದು ಲೇಖನದಲ್ಲಿ ಸಂಬಂಧಪಟ್ಟ ಹಾಗೆ ಒಂದು ಅಪ್ರತ್ಯಕ್ಷವಾದಂಥ ರೀತಿಯಲ್ಲಿ ಅವರ ಭಾಗವತಿಕೆಯನ್ನು ಪ್ರಶ್ನೆ ಮಾಡುವಂಥ ಒಂದು ಲೇಖನ, ಅದು ಕೂಡ ಪ್ರಧಾನ ಅರ್ಚಕರು ಕಟೀಲು ಕ್ಷೇತ್ರದ ಲಕ್ಷ್ಮೀನಾರಾಯಣ ಆಸ್ರಣ್ಣವರು ಬರೆದಿರುವಂಥ ಲೇಖನ ಅವರಿಗೆ ಇಷ್ಟ ಆಗಲಿಲ್ಲ ಅಂತ ಅನ್ನುವಂಥದ್ದು. ಸೊ ಇದು ಖುದ್ದು ಪಟ್ಲ ಸತೀಶ್ ಶೆಟ್ಟರನ್ನ ಬಗೆಗೆ ಬರೆಯಲಾಗಿದೆ ಅಂತ ಅನ್ನುವಂಥದ್ದು. ಓಕೆ, ಈಗ ನಾನು ಆಗಿಂದ ಹೇಳ್ತಾ ಇದ್ದೆ, ಏನು ಆ ಭಾಗವತಿಕೆಯ ಇದೇನಿದೆ ಅದನ್ನು ನಾನು ನಿಮಗೆ ಕೇಳಿಸ್ಬೇಕಾದ್ರೆ ಅದಕ್ಕಿಂತ ಮೊದಲು ಶ್ರೀರಂಗಾಚಾರ್ಯವರು ಬೆಂಗಳೂರಿನಿಂದ ನಮ್ಮ ಜೊತೆ ಕರೆ ಮಾಡಿದ್ದಾರೆ ನೇರ ಪ್ರಸಾರದಲ್ಲಿ. ಓಕೆ, ನಮಸ್ಕಾರ ಶ್ರೀರಂಗಾಚಾರ್ಯರೇ. ನಮಸ್ಕಾರ. ಏನು ಹೇಳ್ತೀರಿ? ಬಹುಶಃ ತಮ್ಮ ಗಮನಕ್ಕೂ ಬಂದಿದೆಯಾ, ಪಟ್ಲ ಸತೀಶ್ ಶೆಟ್ಟಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತೆ ಅವರ ಭಾಗವತಿಕೆಯ ಬಗ್ಗೆ ಕಟೀಲು ಲಕ್ಷ್ಮೀನಾರಾಯಣ ಆಸ್ರಣ್ಣವರು ಒಂದು ಲೇಖನವನ್ನು ಬರೆದಿದ್ರು. ಆ ಹಿನ್ನೆಲೆ ಮನನೊಂದು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಅನ್ನುವಂಥದ್ದು ಈಗ ಅಭಿಪ್ರಾಯ ಇರುವಂಥದ್ದು. ಏನು ಹೇಳ್ತೀರಿ? ಸ್ವಾಮಿ, ನಾವು ಈಗ 24 ಮೇಳನು ಆಟ ನೋಡಿದ್ದೀವಿ. ನಮ್ಮ ಮಂಗಳೂರಲ್ಲಿ ಉದಯವಾಣಿಯಲ್ಲಿ ಬರ್ತಕ್ಕಂಥದ್ದು 24 ಮೇಳ ಬರುತ್ತೆ. ಹಲೋ, ಹೌದು, ಕೇಳ್ತಾ ಇದೆ. 24 ಮೇಳದಲ್ಲೂ ನಾವು ಆಟ ನೋಡಿದ್ದೀವಿ. ಆದರೆ ಪಟ್ಲ ಸತೀಶ್ ಶೆಟ್ಟಿ ಅವರು ಮಾಡ್ತಕ್ಕಂಥ ಭಾಗವತಿಕೆ ಸಂಬಂಧಪಟ್ಟಿದ್ದು ಮೊದಲನೇ ಆಟ ನೋಡಿದ್ ನಾನು. ಹಲೋ, ಕೇಳ್ತಾ ಇದೆ. ಆದ್ರೆ ಅವರ ಹಾಡುಗಾರಿಕೆ ಹೇಗಿದೆ ಅಂದ್ರೆ, ಹರಿಕಥಾ ಮಹಾವಿದ್ವಾನ್ ಗುರುರಾಜ್ ನಾಯ್ಡು ಇದಾರಲ್ಲ, ಆ ರೀತಿ ಅವರ ಒಂದು ವಾಯ್ಸು ಅಥವಾ ಒಂದು ಶೈಲಿ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾವು ಅವರ ಹಾಡು ಮತ್ತೆ ಅವರ ಒಂದು ಇದು ನೋಡಿ ಆ ಮೇಳದಲ್ಲಿ ಮಾಡ್ತಕ್ಕಂಥ ಎಲ್ಲಾ ಇದು ಪಾತ್ರಗಳದ್ದು ಜೀವ ತುಂಬತಕ್ಕಂತ ಇದು ನೋಡಿ ನಾನು ಹೀಗೆ ದೇವಿ ಮಹಾತ್ಮೆ 90 ಸಾರಿ ನೋಡಿದ್ದೀನಿ. ಹಲೋ, ಕೇಳ್ತಾ ಇದೆ. 90 ಸಾರಿ ನೋಡಿದ್ದೀನಿ. ಅದರಲ್ಲಿ ಅದು ಕಟೀಲು ಮೇಳದ ಮಾತ್ರ, ದೇವಿ ಮಹಾತ್ಮೆ ಮಾತ್ರ 90 ಸಾರಿ, ಬೇರೆ ಆಟದ್ದೆಲ್ಲ ನೋಡಿದ್ದೀನಿ. ಆದ್ರೆ ಅದರಲ್ಲಿ 67ರಿಂದ 70 ಸಾರಿ ಬರೀ ಪಟ್ಲ ಸತೀಶ್ ಶೆಟ್ಟಿ ಅವರು ನೋಡಿದ್ದೀನಿ ನಾನೀಗ. ಎಲ್ಲಿದ್ರು ಹೋಗ್ತೀನಿ ಅಂದ್ರೆ ಒಂದು ಅವರು ನಾನೊಬ್ಬ ಬ್ರಾಹ್ಮಣನಾಗಿ ನಾನು ಬ್ರಾಹ್ಮಣ ಆದ್ರೂ ನಾನು ಹೇಳೋದೇನಂದ್ರೆ, ದೈವದತ್ತವಾದಂತ ಕೊಡುಗೆ ಅವರಿಗೆ ಭಗವಂತ ಕೊಟ್ಟಿದ್ದಾನೆ. ಅದನ್ನ ನಾವು ಗೌರವಿಸಬೇಕಾದ್ದು ಪ್ರತಿಯೊಬ್ರು, ಯಾವುದೇ ಬ್ರಾಹ್ಮಣ ಆಗ್ಲಿ ಇನ್ನೊಬ್ರಾಗ್ಲಿ ಮತ್ತೊಬ್ರಾಗ್ಲಿ ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯ ನಮ್ಮ ಇದರಲ್ಲಿ. ಒಂದು ಎರಡನೇದು, ನಮ್ಮ ಪರಂಪರೆನ ಅವರು ರಾತ್ರಿ 2 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕೂತ್ಕೊಂಡು ಅವರು ಎಲ್ಲಾ ಜನಗಳಿಗೆ ಅರ್ಥವಾಗೋ ರೀತಿಯಲ್ಲಿ ತಿಳಿಸ್ತಾ ಇರೋದ್ರಿಂದ ಅವ್ರನ್ನ ನಾವು ಕಳ್ಕೊಂಡ್ರೆ ತುಂಬಾ ಒಂದು ಮಾಣಿಕ್ಯನ ಕಳ್ಕೊಂಡಂಗಾಗುತ್ತೆ. ಕೊನೆಯದಾಗಿ ಏನ್ ಹೇಳ್ತೀರಿ? ಕೊನೆಯದಾಗಿ ಅವ್ರಿಗೆ ಅಸ್ರಣ್ಣವ್ರ ಮೇಲೂ ಅಪಾರವಾದ ಗೌರವ ಇದೆ. ವಾರಕ್ಕೊಮ್ಮೆ ನಾನು ಹೋಗ್ತಾ ಇರ್ತೀನಿ ಅಲ್ಲಿ ದೇವಸ್ಥಾನಕ್ಕೆ. ಆದ್ರೆ ಅಸ್ರಣ್ಣವರು ಅವರು ಒಂದು ಮಧ್ಯದಲ್ಲಿ ಯಾರು ಉನ್ನತವಾದ ಒಂದು ಕಲಾವಿದರು ಸೇರ್ಕೊಂಡು ಅವ್ರನ್ನ ಮತ್ತೆ ಮೇಳಕ್ಕೆ ಬರಾಗ್ ಮಾಡಿ ಅವರ ಸೇವೆ ಮುಂದುವರಿಲಿ ಕಟೀಲ್ ಮೇಳದಲ್ಲಿ ಅನ್ನೋದು ನಮ್ಮ ಆಸೆ. ಎಸ್, ಧನ್ಯವಾದಗಳು ನಮ್ಮ ಜೊತೆ ಮಾತಿಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಾಗ. ಈಗ ನೋಡೋಣ, ಆ ಪ್ರಸಂಗದ ಭಾಗವತಿಕೆ ಏನಿದೆ, ಪಟ್ಲ ಸತೀಶ್ ಶೆಟ್ಟರ ಒಂದು ಭಾಗವತಿಕೆ ಬಹಳ ಮೆಚ್ಚುಗೆಯನ್ನು ಪಡೆದುಕೊಂಡಿರೋದು. ಬಹಳ ಅಭಿಮಾನಿಗಳು 2 ಗಂಟೆ ರಾತ್ರಿ ಎದ್ದುಕೊಂಡು ಹೋಗಿ ಕೇಳುವಂತ ಒಂದು ಭಾಗವತಿಕೆ ಅದು. ಅದನ್ನು ಕೇಳೋಣ. ನೋಡಿದನು ಕಲಿರಟ್ಟ ಬೀಜನು ಕುಳಿತ ಶಿವೆಯರು ನೋಡಿದನು ಪಾಡಿದನು ಇವಳನು ತಿಳಿಯದಿನಿತಾಯ್ತೆ, ಇವಳನು ತಿಳಿಯದಿ ಇನಿತಾಯ್ತೆ, ಮಾಡಲಿ ಅಕಟ ಮಾಡಲಿ
ನಕಟ ಶುಂಭನ ಗೂಡು ಭಾಷೆಯ ಗೈರು ಬಂದಿಗೆ ಮಾಡಲಿ ನೀ ಅಕಟ ಶುಂಭನ ಗೂಡು ಭಾಷೆಯ ಗೈರು ಬಂದಿಗೆ ಕೇಡು ಇವಳಿಯು ಬದ್ಧ ಕೇಡು ಇವಳಿಯು ಬದ್ಧ ಆದರೂ ಮಾತನಾಡಿಸುವೆ ಎನ್ನುತ್ತ ನೋಡಿದನು ಪಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ಎನ್ನುತ್ತ ನೋಡಿದನು ಪಾಡಿದನು ಕಲಿ ರಕ್ತ ಬೀಜ. ಎಸ್, ಕೇಳಿದ್ರೆ ಇದು ರಕ್ತ ಬೀಜಾಸುರನ ಆ ಒಂದು ಪ್ರವೇಶ ಸಂದರ್ಭದಲ್ಲಿ ದೇವಿಯನ್ನು ನೋಡಿ ಆತನ ಏನು ವರ್ಣನೆ ಮಾಡ್ತಾನೆ, ಆ ವರ್ಣನೆಯನ್ನು ಇವರು ಭಾಗವತದಲ್ಲಿ ಹೇಳಿರುವಂಥದ್ದು. ಇದು ಪಟ್ಲ ಸತೀಶ್ ಶೆಟ್ಟರ ಒಂದು ಶೈಲಿ. ಆ ಶೈಲಿಯನ್ನು ಈ ಲೇಖನದಲ್ಲಿ ಪ್ರಶ್ನೆ ಮಾಡಲಾಗಿದೆ. ಅಂದರೆ ಇದು ಸರಿಯೇ, ಇದು ಸಂಪ್ರದಾಯವನ್ನು ಮುರಿಯುವಂಥದ್ದು ಅನ್ನುವ ರೀತಿಯಲ್ಲಿ ಇದೆ ಅಂತ ಅನ್ನುವಂಥ ಅಭಿಪ್ರಾಯಕ್ಕೆ ಮನನೊಂದು ಮುನಿಸಿಕೊಂಡು ಪಟ್ಲ ಸತೀಶ್ ಶೆಟ್ಟರು ರಾಜೀನಾಮೆಯನ್ನು ಕೊಡ್ತೇನೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿರೋದು. ಓಕೆ, ಈಗ ಮತ್ತೊಬ್ಬರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ತೆ ಸರ್, ಲೋಹಿತ್ ವಾಮಂಜೂರು. ಲೋಹಿತ್, ಹೇಳಿ ತಮ್ಮ ಅಭಿಪ್ರಾಯ ತಿಳಿಸಿ. ಅಭಿಪ್ರಾಯ ಅಂತ ಹೇಳಿದ್ರೆ ಸರ್, ಇವತ್ತು ಯಂಗ್ ಜನರೇಷನ್ ಅವರು ಕೂಡ ಪಟ್ಲ ಸತೀಶ್ ಶೆಟ್ಟಿ ಕೂಡ ಯಂಗ್ ಅವರು ಯಂಗ್ ಜನರೇಷನ್ ಅವರಿಗೆ ಇಂಥ ಭಾಗವತಿಗಳು ಬೇಕು. ಎಸ್, ಅಂದ್ರೆ ನೀವೇನ್ ಹೇಳ್ತೀರಿ ಈಗ ಅವರ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಿ? ನಿರ್ಧಾರ ಅವರೊಂದು ಏನು ಅವರಿಗೆ ಈಗ ಅವರ ಏನು ಹಸ್ರನ್ನೇ ಅವರು ಟೀಕೆ ಮಾಡಿದ್ದಾರೆ, ಅವರು ಭಾಗವತಿಗಳು ಹಾ ಎಂಬ ಒಂದು ಶಬ್ದ ಮಾಡ್ತಿದ್ದಾರೆ ಅಂತ ಹೇಳಿ. ಈಗ ಯಂಗ್ ಜನರೇಷನ್ ಅವ್ರಿಗೆ ಏನ್ ಬೇಕಂತ ಹೇಳಿದ್ರೆ ಇವತ್ತು ನೋಡ್ತಾ ಇದ್ದಾರೆ 5ನೇ ಸೆಟ್ ಎಲ್ಲಿ ಯಕ್ಷಗಾನ ಇದೆ ಅಂತ ಹೇಳಿದ್ರೆ ಅದು ಮೊನ್ನೆ ಒಂದು ಉಜ್ಜಿನಲ್ಲಿ ಆದ್ರೆ ಎಕ್ಸಾಂಪಲ್ ಮಂಗಳೂರಿಂದ ಕೂಡ ಯಂಗ್ ಜನರೇಷನ್ ಅಲ್ಲಿ ಹೋಗಿ ನೋಡುವಂತ ಜನರಿದ್ದಾರೆ. ಮತ್ತೆ ಏನಂತ ಹೇಳಿದ್ರೆ ಇವತ್ತು ಎಕ್ಸಾಮ್ ಹೇಳ್ಬೇಕಾದ್ರೆ ನನ್ನ ಬೆಂಗಳೂರಿನ ಫ್ರೆಂಡ್ ಇದ್ದಾನೆ, ಅವನಿಗೆ ಇವರೊಂದು ಹಾಡನ್ನು ಕೊಟ್ಟಿದ್ದೇನೆ. ಮಗು ಮಲಗುವ ಟೈಮ್ ಅಲ್ಲಿ ಆ ಹಾಡನ್ನು ಹಾಕಿದ್ರೆ ಆ ಮಗು ಒಂದು ಅಂತ ಒಂದು ಸ್ವರ ಇದೆ. ಮತ್ತೆ ನಾನು ಹೇಳುವಂತ ನಾನು ಹೆಚ್ಚಿನ ನಾನು ಕೂಡ ಅವರ ಫ್ಯಾನ್, ತುಂಬಾ ಯಕ್ಷಗಾನ ನೋಡ್ತಾ ಇರ್ತೇನೆ. ಇವತ್ತು ಏನು ಈ ಭಟ್ರವರಿಗೆ ಅವರ ಮೇಲೆ ತುಂಬಾ ಅಸೂಯೆಗಳಿದೆ. ನಾನು ಓಪನ್ ಆಗಿ ಮಾತಾಡ್ತಿದ್ದೇನೆ, ನಾನು ತುಂಬಾ ಅಸೂಯೆಗಳಿದೆ. ಅಂದ್ರೆ ಇವತ್ತು ಅಸ್ರನವರು ಏನು ದೇವಿ ಉಳಿದಿದ್ದಾರೆ, ಹಾಗೆ ಇವತ್ತು ಪಟ್ಲ ಸತೀಶ್ ಅವರ ಗಾನಕ್ಕೆ ಅವರ ಸ್ವರಕ್ಕೆ ದೇವಿ ಉಳಿದಿದ್ದಾರೆ. ಅಂದ್ರೆ ಕೊನೆಯದಾಗಿ ಅವ್ರು ರಾಜೀನಾಮೆ ನೀಡಬಾರ್ದು ಅಂತ ಹೇಳ್ತಾರೆ. ರಾಜೀನಾಮೆ ನೀಡಬಾರ್ದು, ಯಾವುದೇ ಕಾರಣಕ್ಕಾದ್ರೂ ಅವರು ಇನ್ನು ಮುಂದೆ ಯಕ್ಷಗಾನದಲ್ಲಿ ಹಾಡು ಹೇಳಲೇಬೇಕು. ಅದು ಕೂಡ ಕಟೀಲ್ ಮೇಳದಲ್ಲಿ ಅವರ ಸ್ವರ ಇನ್ನು ಕೂಡ ಕೇಳಲಿಕ್ಕೆ ಲಕ್ಷ ಲಕ್ಷ ಕೋಟಿ ಅಂತ ಜನರು ಕಾಯ್ತಾ ಇದ್ದಾರೆ. ಅವರು ಆಡ್ಲೇಬೇಕೆಂಬ ನಿರೀಕ್ಷೆ, ಅದ್ರಲ್ಲಿ ಏನಿದ್ರು ಕೂಡ ಅವರು ಏನು ಅದಕ್ಕೆ ಸಂಬಂಧಪಟ್ಟವರು ಸರಿ ಮಾಡಬೇಕು ಅಂತ ಅನ್ನೋದು. ಓಕೆ, ಧನ್ಯವಾದಗಳು ತಮ್ಮ ಅಭಿಪ್ರಾಯಕ್ಕೆ. ಎಸ್, ಈಗ ನಮ್ಮ ಜೊತೆಗೆ ಬಾರ್ಕೂರು ಸಂಸ್ಥಾನದ ಬಹಳ ಮುಖ್ಯವಾಗಿ ಸ್ವಾಮೀಜಿಗಳು ಡಾಕ್ಟರ್ ಸಂತೋಷ್ ಗುರೂಜಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗುರೂಜಿ. ನಾರಾಯಣ, ಏನು ಹೇಳ್ತೀರಿ ಪಟ್ಲ ಸತೀಶ್ ಶೆಟ್ಟರ ಈ ನಿರ್ಧಾರಕ್ಕೆ ಮತ್ತು ಆ ಲೇಖನಕ್ಕೆ ಸಂಬಂಧಪಟ್ಟ ಹಾಗೆ? ಬಹುಶಃ ತಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಏನು ಹೇಳ್ತಾರೆ ತಮ್ಮ ಅಭಿಪ್ರಾಯ? ಈಗ ಲೇಖನವನ್ನ ನಾವು ಕೆಲವೊಂದು ಪತ್ರಿಕೆಗಳಲ್ಲಿ ಬಂದದ್ದನ್ನಷ್ಟೇ ನೋಡಿದ್ದೇವೆ. ಆಮೇಲೆ ತಾವು ಈಗ ಅದನ್ನ ವ್ಯಕ್ತಪಡಿಸಿದ್ರಿ ಅಂತೇಳಿ ಹೇಳಿದ್ರು ನಮ್ಮಲ್ಲಿ. ಇಲ್ಲಿ ಲೇಖನದಲ್ಲಿ ಹೇಳಿರ್ತಕ್ಕಂಥದ್ದು ಬಹುತೇಕ ಮಾತುಗಳನ್ನ ನಾವು ಒಪ್ತೇವೆ. ಆಸರಣ್ಣ ಅವ್ರು ಹೇಳಿದ್ವಿ, ಯಕ್ಷಗಾನದಲ್ಲಿ ಬಹುತೇಕ ಬದಲಾವಣೆ
ಕಲಾವಿದರಿಂದಲೂ ಆಗಿದೆ, ಭಾಗವತರಿಂದಲೂ ಆಗಿದೆ, ವ್ಯವಸ್ಥಾಪಕರಿಂದಲೂ ಆಗಿದೆ. ಹಿಂದೆ ನಡೆದಂತ ಯಕ್ಷಗಾನದ ಪದ್ಧತಿ ಈಗ ಯಾವ ಮೇಳದಲ್ಲಿಯೂ ಇಲ್ಲ. ಇದು ಒಂದು ಪದ್ಧತಿ ಅಲ್ಲ. ಆಮೇಲೆ ಬದಲಾವಣೆ ಆಗಿರ್ತಕ್ಕಂಥದ್ದು ಇವತ್ತು ನಿನ್ನೆ ಅಲ್ಲ, ಕಾಳಿಂಗನಾವುಡ್ರ ಹಾಡುಗಳಲ್ಲೂ ಸಹ ಬದಲಾವಣೆಗಳೇ ಆಗಿದೆ. ಶ್ರೇಣಿ ಗೋಪಾಲ್ ಕೃಷ್ಣ ಭಟ್ರ ಅರ್ಥಗಾರಿಕೆಯಲ್ಲೂ ಬದಲಾವಣೆಗಳಾಗಿದೆ. ಇನ್ನು ಚಿಟ್ಟಾಣಿಯವರ ಕುಣಿಕೆಯಲ್ಲೂ ಸಹ ಬದಲಾವಣೆಗಳು ಕಂಡಿದ್ದಾವೆ. ಯಾಕೆಂತಂದ್ರೆ ಆಗಿನ ಕಾಲಕ್ಕೆ ಹೇಗೆ ಬೇಕು ಪ್ರೇಕ್ಷಕರಿಗೆ ಮಾಡಿದರೆ, ಆದ್ರೆ ಸಂಪ್ರದಾಯವನ್ನ ಬಿಟ್ಟು ಮಾಡಿರ್ತಕ್ಕಂಥದ್ದು ಎಲ್ಲೂ ಕಾಣೋದಿಲ್ಲ. ಪಟ್ಲ ಅವರ ಹಾಡುಗಾರಿಕೆಯಲ್ಲಿ ಆಲಾಪನೆ ಒಂದೇ ಅಸಂಬದ್ಧವಾಗಿದೆ ಅನ್ನುವಂಥದ್ದು ತಪ್ಪಾಗ್ತದೆ. ಆದ್ರೆ ಈಗ ಸಂಪ್ರದಾಯದಲ್ಲಿ ಆಲಾಪನೆಯೂ ಸಹ ಒಂದು, ಅದರೊಳಗೂ ಸಹ ತೆಂಕಿನ ಪದ್ಯಗಳಲ್ಲಿ ಆ ಫಲಕಗಳು ಅಂತ ಏನ್ ಹೇಳ್ತೇವಲ್ಲ, ಅದು ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತಗಳಲ್ಲಿಯೂ ಸಹ ಭೀಮಸೇನ ಜೋಶಿಯವರು ಮತ್ತೆ ಬಾಲಮುರಳಿಯವರು ಅವರವರಿಗೆ ತಕ್ಕನಾಗಿ ರಾಗಗಳನ್ನ ಮಾಡ್ಕೊಂಡು ಬಂದದ್ದು ಬೇಕಾದಷ್ಟಿದೆ. ಮೇಳಕರ್ತ ರಾಗಗಳು ಇರ್ತಕ್ಕಂಥದ್ದು 72 ಅಂತಿದ್ರು ಸಹ ಆಮೇಲೆ ಹುಟ್ಟಿರ್ತಕ್ಕಂಥ ರಾಗಗಳು 1000ಕ್ಕೂ ದಾಟಿ ಹೋಗಿವೆ. ಹಾಗಂತ ಸಂಗೀತದಿಂದ ಹೊರಗೆ ಹೋದಂಥದ್ದು ಎಲ್ಲೂ ಸಹ ಇಲ್ಲ. ಆದ್ರೆ ಈ ಇತ್ತೀಚಿನ ದಿನಗಳಲ್ಲಿ ವೇಷಧಾರಿಗಳಿಗೂ ಸಹ ಪುರಾಣದ ಒಂದು ಕೆಲವೊಂದು ನಿಜವಾದಂತಹ ಅರ್ಥಗಳು ಗೊತ್ತಿಲ್ಲದೆ, ಕೆಲವೊಂದು ಸಾರಿ ಪ್ರಸಂಗಕರ್ತರಿಗೂ ಸಹ ನಿಜವಾದ ಪೌರಾಣಿಕ ಹಿನ್ನೆಲೆ ಗೊತ್ತಿಲ್ಲದೆ ಪ್ರಸಂಗಗಳು ವೈಪರೀತ್ಯಕ್ಕೆ ಹೋಗಿರ್ತಕ್ಕಂಥದ್ದು ಇದೆ. ಹಾಗಿರುವಾಗ ಇವುಗಳನ್ನ ಕುಳಿತುಕೊಂಡು ವಿಚಾರ ಮಾಡಿ ಸರಿಯಾಗಿ ಮಾಡಬೇಕೆ ವಿನಃ ಏಕಾಏಕಿಯಾಗಿ ಒಬ್ಬರನ್ನ ದೂರತಕ್ಕಂಥದ್ದು ತಪ್ಪಾಗ್ತದೆ ಒಂದು ಕಲಾವಿದರನ್ನಾಗಿ ನೋಡುವಾಗ. ಅಂದ್ರೆ ಇಲ್ಲಿ ಗುರುಜಿ ಅಂದ್ರೆ ಒಂದು ಎಲ್ಲೋ ಭಾಗವತಿಕೆ ಶೈಲಿ ಅದು ಇದು ಮಾತ್ರ ಅದಲ್ಲ ಅಂತ ಹೇಳುವಂಥದ್ದು ಸರಿಯೇ ಅಂತ ಒಂದು. ಈಗ ನೀವೇ ಹೇಳಿದ್ರಿ, ಈಗ ಹಿಂದೂಸ್ತಾನಿ ಗಾಯನದಲ್ಲಿ ಅವರವರದೇ ಶೈಲಿಯು ಇರ್ತದೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅವರವ್ರದ್ದೇ ಶೈಲಿಗಳನ್ನು ಇಟ್ಟುಕೊಂಡಿರ್ತಾರೆ. ಈಗ ಗರಾನ ಶೈಲಿಯನ್ನು ಭೀಮಸೇನ್ ಜೋಶಿ ಅವರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಎಲ್ಲೋ ಪಟ್ಲ ಅವರು ಅವರದೇ ಶೈಲಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಅನ್ನುವಂಥದ್ದು, ಇದನ್ನ ಏನು ಹೇಳ್ಬೋದು? ಇದನ್ನ ಒಂದು ರೀತಿಯಲ್ಲಿ ಅಸಹನೆ ಅಂತ ಹೇಳೋದು ಅಥವಾ ಬದಲಾವಣೆಗಳಿಗೆ ಅದನ್ನು ಆಧುನಿಕ ಅಂತ ಹೇಳಿಕೊಂಡು ಅದನ್ನ ಇಡೀ ಒಂದು ಕಲಾವಿದನನ್ನೇ ಆತನ ಪ್ರತಿಭೆಯನ್ನೇ ಅಲ್ಲಗಳೆಯುವಂಥದ್ದು ಏನು ಹೇಳ್ತೀರಿ? ಅಲ್ಲಗಳೆಯುವುದಲ್ಲ, ಹೊಸತನವನ್ನ ಸ್ವೀಕಾರ ಮಾಡ್ಬೇಕು. ಸ್ವೀಕಾರ ಮಾಡುವುದನ್ನ ಬಿಡುವುದನ್ನ ಪ್ರೇಕ್ಷಕರು ಮಾಡ್ತಾರಲ್ಲ. ಈಗ ನನಗೆ ಸರಿ ಆಗುದಿಲ್ಲ ಅಂದ ತಕ್ಷಣ ಎಲ್ಲರಿಗೂ ಅದು ಸರಿಯಲ್ಲ ಅಂತಲ್ಲ. ಈಗ ಗೋವಿಂದ ದೀಕ್ಷಿತರು ಸಾಧಾರಣ 100 ಚಿಲ್ಲರೆ 100ಕ್ಕೂ ಜಾಸ್ತಿ ರಾಗಗಳನ್ನ ಮಾಡಿ ಇಟ್ರು ಅವರು. ಶೇಷಣ್ಣವರು ತನ್ನ ಪಿಟೀಲ್ನಲ್ಲೇ ಬಹಳಷ್ಟು ರಾಗಗಳನ್ನ ಹೊರಗೆ ಹಾಕಿಸಿದ್ರು. ಬಾಲಮುರಳಿ ಕೃಷ್ಣ ಅವರು ಈಗಲೂ ಸಹ ತನ್ನ ರಾಗಗಳಲ್ಲಿ ಹೊಸತನವನ್ನ ಜೋಡಿಸಿ ಮಾಡಿರ್ತಾರೆ. ಬ್ರಹ್ಮನೊಕಟೆ ಅನ್ನುವಂತ ಒಂದು ಹಾಡಿಗೆ ಬಹಳಷ್ಟು ರಾಗದಲ್ಲಿ ಹಾಡಿದ್ದಾರೆ. ಅದನ್ನ ಸ್ವೀಕಾರ ಮಾಡ್ಬೇಕಾ ಬೇಡವಾ? ನಮಗೆ ಹೇಗೆ ಕಾಣ್ತದೆ ಅದನ್ನ ಸ್ವೀಕಾರ ಮಾಡ್ಬೇಕು. ತಾತ್ಪರ್ಯ ಇಷ್ಟೇ, ಸಂಪ್ರದಾಯದಿಂದ ಹೊರಗೆ ನಡೆದಿದೆಯಾ ಅದು? ಶಾಸ್ತ್ರೀಯ ಸಂಗೀತದಿಂದ ಹೊರಗೆ ನಡೆದಿದೆಯಾ? ಶಾಸ್ತ್ರೀಯ ತಾಳದಿಂದ ಹೊರಗೆ ನಡೆದಿದೆಯಾ? ಅದು ನೋಡ್ಬೇಕಾಗಿದೆ. ಆದರೆ ಬಹಳಷ್ಟು ಜನ ಭಾಗವತಿಕೆಯಲ್ಲಿ ಸಿನಿಮಾ ಶೈಲಿಯ ಹಾಡಿದ್ದಿಲ್ವಾ? ನಾಗವಲ್ಲಿಯ ಹಾಡುಗಳಿಗೆ ಸಿನಿಮಾ ಶೈಲಿ ಹಾಡಿದ್ದಿಲ್ವಾ? ಬೇಕಾದಷ್ಟು ಯಕ್ಷಗಾನಗಳಲ್ಲಿ ಸಿನಿಮಾ ಶೈಲಿ ಯಕ್ಷಗಾನಗಳು ಬಂದದ್ದಿಲ್ವಾ? ಹಾಗಿರ್ಬೇಕಾದ್ರೆ ಕಾಳಿಂಗನಾವುಡ್ರನ್ನ ಬಿಟ್ಟ ಮೇಲೆ ಅಷ್ಟು ಹೆಸರನ್ನ ಪಡೆದಂತ ಒಬ್ಬ ವ್ಯಕ್ತಿ ಅಂತಿದ್ರೆ ಅದೀಗ ಸತೀಶ್ ಪಟ್ಲ ಅನ್ನೋದನ್ನ ಇಡೀ ಜನ ಒಪ್ಕೊಂಡಿದ್ದಾರೆ. ಕೊನೆಯದಾಗಿ ಏನ್ ಹೇಳ್ತೀರಿ ಗುರುಜಿ? ಅಂದ್ರೆ ಏನ್ ಕೊನೆಯದಾಗಿ ಇಷ್ಟು ದೊಡ್ಡ ಕಲಾವಿದರನ್ನ ಕಟೀಲು ಮೇಳದವರು ಬಿಡಬಾರದು ಒಂದು. ಮತ್ತೆ ಒಂದು ವೇಳೆ ಯಕ್ಷಗಾನದಲ್ಲಿ ಮೇಳದ ಇಷ್ಟು ದೊಡ್ಡ ಪ್ರಸಿದ್ಧತೆ ಬಂದ ಮೇಲೆ ಒಂದು ಮೇಳ ಅವರಿಗೇನಲ್ಲ, ರಂಗಸ್ಥಳಗಳು ಬೇಕಾದ್ರೆ ಸಿಗ್ತದೆ. ಆದ್ರೆ ಕಟೀಲು ಆ ದೇವಿಯ ಮಹಾತ್ಮೆಯಿಂದ, ತಾಯಿಯ ಒಂದು ಶಕ್ತಿಯಿಂದ ಬಹಳಷ್ಟು ಪ್ರಸಂಗಗಳು ಬಹಳಷ್ಟು ಯಕ್ಷಗಾನಗಳು ನಡೀತಾ ಇರುವಾಗ ಅದಕ್ಕೆ ತಕ್ಕನಾದಂತಹ ಒಂದು ವ್ಯಕ್ತಿತ್ವ ಹೊಂದಿರತಕ್ಕಂತ ಭಾಗವತರನ್ನೇ ಅವರು ಬಿಟ್ಕೊಡಬಾರದು ಅಂತ ಒಂದು. ಆದ್ರೆ ಪತ್ರಿಕೆಯಲ್ಲಿ ಒಂದನ್ನ ನಾವು ಭಾರತೂರ್ ಮಹಾಸಂಸ್ಥಾನದಿಂದ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದೇವೆ. ಏನಂತಂದ್ರೆ ಅದು ಸತ್ಯವೋ ಅಥವಾ ಸುಳ್ಳು ಅಂತ ನಾವಿನ್ನು ನೋಡ್ಬೇಕಾಗಿದೆ. ಅದು ಬಂಟರು ಮತ್ತು ಭಟ್ಟರು ಅನ್ನುವಂಥದ್ದು ತಿಕ್ಕಾಟದಿಂದ ಹೀಗೆ ನಡೆದಿದೆ ಅಂತ. ಇದನ್ನ ನಾವು ಬಾರ್ಕೂರು ಸಂಸ್ಥಾನ ಯಾವತ್ತಿಗೂ ಇದನ್ನ ಸಹಿಸೋದಿಲ್ಲ. ಯಾಕೆಂತಂದ್ರೆ ಕಟೀಲು ದೇವಸ್ಥಾನಕ್ಕೆ ಬಂಟರ ಕೊಡುಗೆಗಳು ಬೇಕಾದಷ್ಟಿದೆ. ಬಾಂಬೆ ಪೂನಾದಲ್ಲಿ ಇರ್ತಕ್ಕಂತಹ ಬಂಟರುಗಳಿಂದ ಬಂದಿರತಕ್ಕಂತಹ ಹಣಗಳು ಮತ್ತೊಂದು ಇನ್ನೊಂದು ಬಹಳಷ್ಟಿದೆ. ಯಾಕೆಂದ್ರೆ ಆ ದೇವಿ ಮೇಲೆ ಇರ್ತಕ್ಕಂಥ ನಮ್ರತೆ, ಪ್ರೀತಿ, ಭಕ್ತಿ ಇದೆ. ಜಾತಿಯ ಹೆಸರಿನಲ್ಲಿ ಸರಸ್ವತಿಯನ್ನ ಯಾರೂ ಸಹ ಅಳತೆ ಮಾಡಬಾರದು. ಸರಸ್ವತಿ ಒಲಿಯತಕ್ಕಂಥದ್ದು ಜಾತಿ ನೋಡಿ ಅಲ್ಲ, ಅವನ ಶ್ರಮ ನೋಡಿ. ಆದ್ರಿಂದ ಬಹುಪಾಲು ನನಗನ್ಸೋ ಒಂದು ವಿಶ್ವಾಸ ಏನಿದೆ ಅಂತಂದ್ರೆ ಲಕ್ಷ್ಮೀನಾರಾಯಣ ಆಸ್ರಣ್ಣ ಅವರು ಈ ರೀತಿಯಾಗಿ ಜಾತಿಯಲ್ಲಿ ನೋಡುವಂತಹ ವ್ಯಕ್ತಿ ಆಗಿರ್ಲಿಕ್ಕಿಲ್ಲ ಅನ್ನುವಂತ ನಮ್ಮ ಭಾವನೆ ಇದೆ. ಯಾಕೆಂತಂದ್ರೆ ಬಹಳಷ್ಟು ಜನರ ಜೊತೆಗೆ ಸ್ಪಂದಿಸ್ತಕ್ಕಂಥವ್ರು ಇದನ್ನು ಕುಳಿತುಕೊಂಡು ಮಾಡ್ಬೇಕು.
ಒಂದು ವೇಳೆ ಇದೇ ಸತ್ಯವೇ ಆದಾಗ ಮಾತ್ರ ನಾವು ಖಂಡಿತವಾಗಿ ಈ ಖಂಡಿಸಬೇಕಾಗ್ತದೆ. ಜಾತಿ ಅವರು ಪೂಜಾರಿ ಆಗಿರ್ಲಿ, ಮಗುವೀರರಾಗಿರ್ಲಿ, ಏನೇ ಆಗಿರ್ಲಿ, ಅವ್ರ ಭಾಗವತಿಕೆ ಇರ್ಲಿ ಅಥವಾ ಯಕ್ಷಗಾನ ಕಲಾವಿದನೇ ಆಗಿರ್ಲಿ, ಜಾತಿಯಿಂದ ಯಾರನ್ನೂ ಅಳತೆ ಮಾಡಬಾರದು. ಎಸ್ 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 ಧನ್ಯವಾದಗಳು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ ಗುರೂಜಿ. ಎಸ್ ಇದು ಡಾಕ್ಟರ್ ಸಂತೋಷ್ ಗುರೂಜಿ ಅವರು ಬಾರ್ಕೂರು ಸಂಸ್ಥಾನದಿಂದ ಅವರು ಫೋನ್ ಮಾಡಿ ಅವರು ಅವರ ಅಭಿಪ್ರಾಯಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಈಗ ಸಣ್ಣ ವಿರಾಮ ತೆಗೆದುಕೊಳ್ತೇವೆ. ವಿರಾಮದ ನಂತರ ಮತ್ತೆ ಈ ಕಾರ್ಯಕ್ರಮ ಮುಂದುವರ್ತದೆ.